ಕೋವಿಡ್ ನಿಯಮಾವಳಿಯಂತೆ ಉಡುಪಿಯ ಕಾಪು ಹೊಸ ಮಾರಿಗುಡಿಯಲ್ಲಿ ಆಟಿ ಮಾರಿ ಪೂಜೆಯ ಸೇವೆ ನಡೆಯಲಿದೆ ಎಂದು ಕಾಪು ಹೊಸ ಮಾರಿಗುಡಿಯ ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷ ರಮೇಶ್ ಹೆಗಡೆ ಕಲ್ಯಾ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಮಾರ್ಗಸೂಚಿಯಂತೆ ಇಂದು ಮತ್ತು ನಾಳೆ ನಡೆಯಲಿರುವ ಆಷಾಢ ತಿಂಗಳಲ್ಲಿ ಬರುವ ತುಳುವರ ಆಟಿ ಮಾರಿ ಪೂಜೆಯಲ್ಲಿ ಧಾರ್ಮಿಕ ವಿಧಿವಿಧಾನದಂತೆ ನಡೆಯಲಿದೆ. ಭಕ್ತಾದಿಗಳು ಸರ್ಕಾರದ ಆದೇಶದಂತೆ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ದೇವಳಕ್ಕೆ ಬಂದು ಸೇವೆ ನೀಡಲು ಅವಕಾಶವನ್ನು ನೀಡಲಾಗಿದೆ. ದೇವಳದ ಮಾರಿಯಮ್ಮನ ಗರ್ಭಗುಡಿ ಮತ್ತು ಉಚ್ಚಂಗಿ ಅಮ್ಮನ ಗುಡಿಯ ಜೀರ್ಣೋದ್ಧಾರ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಭಕ್ತಾದಿಗಳು ಶಿಲಾ ಸೇವೆ ನಡೆಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ತಿಳಿಸಲಾಗಿದೆ. ಸೇವೆಯನ್ನು ಮಾಡುವ ಅವಕಾಶವಿರುವುದರಿಂದ ನಾಡಿದ್ದು ಭಕ್ತಾದಿಗಳಿಗೆ ದೇವಿಯ ದರ್ಶನ, ಹಣ್ಣುಕಾಯಿ ಇತರೆ ಸೇವೆಗಳನ್ನು ಮಾಡುವಂಥ ಅವಕಾಶವನ್ನು ನಾವು ಆಡಳಿತ ಮಂಡಳಿಯವರು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದಕ್ಕೆ ಭಕ್ತಾದಿಗಳು ಸರ್ಕಾರದ ಮಾರ್ಗಸೂಚಿಯಂತೆ ಅಂತರವನ್ನು ಪಾಲಿಸಿಕೊಂಡು ಮಾಸ್ಕ್ ಧರಿಸಿ ದೇವಿಯ ದರ್ಶನ ಮಾಡಿಕೊಂಡು ಹೋಗಬೇಕಾಗಿ ಆಡಳಿತ ಮಂಡಳಿಯವರ ವಿನಂತಿ. ಅಮ್ಮನ ಗರ್ಭಗುಡಿ ಹಾಗೂ ಉಚ್ಚಂಗಿ ಗುಡಿಯು ಸಂಪೂರ್ಣ ಹಿಲ್ಕಲ್ ಕೆಂಪು ಶಿಲೆಯಿಂದ ನಿರ್ಮಾಣವಾಗುತ್ತಿದ್ದು ಈ ಒಂದು ಭವ್ಯ ಕಾರ್ಯದಲ್ಲಿ ಪ್ರತಿಯೊಂದು ಭಕ್ತರಿಗೂ ಶಿಲೆಯನ್ನು ಅರ್ಪಿಸುವ ಒಂದು ಸದವಕಾಶವಿದ್ದು ಈ ಒಂದು ಶಿಲೆಗೆ 990 ರೂಪಾಯಿ ಅಂತ ನಿಗದಿಪಡಿಸಿದ್ದು ನವದುರ್ಗೆಯರ ಐಕ್ಯ ಸ್ವರೂಪಿಣಿಯಾದ ಮಾರಿಯಮ್ಮನಿಗೆ ಪ್ರತಿಯೊಬ್ಬರೂ 9 ಶಿಲೆಯನ್ನು ಅರ್ಪಿಸಿದಲ್ಲಿ ನವದುರ್ಗೆಯರಿಗೂ ಶಿಲಾಪುಷ್ಪವನ್ನು ಅರ್ಪಿಸಿದಂತಾಗುತ್ತದೆ. ಆದ್ದರಿಂದ ಈ ಶಿಲಾ ಸೇವೆಯ ಮಹತ್ವವನ್ನು ಅರಿತುಕೊಂಡು ಎಲ್ಲ ಭಕ್ತರು ತಮ್ಮ ತಮ್ಮ ಸೇವೆಯಾಗಿ ಕನಿಷ್ಠ 9 ಶಿಲೆಯನ್ನಾದರೂ ಅರ್ಪಿಸಬೇಕೆಂದೇಳಿಯೂ ಕೇಳಿಕೊಳ್ಳುತ್ತಾ ಇದ್ದೇನೆ.